ಇವಾಗ 28 ಕೃಷಿ ಉತ್ಪನ್ನಗಳನ್ನು ಕಮರ್ಷಿಯಲ್ ಕ್ರಾಪ್ ಅಂತ ತೆಗೆದು ಕೃಷಿ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ. ಇವತ್ತಿನವರೆಗೆ ಅದು ಆಗಲಿಲ್ಲ. ಇಟ್ಸ್ ವೆರಿ ಡೇಂಜರಸ್ ಇಶ್ಯೂ. ಹೊಡೆ ರೋಗ ಬರ್ತಾ ಇದೆ. ಇದೆಲ್ಲ ಬಂದ್ರೆ ಭಾರಿ ದೊಡ್ಡ ಹೊಡೆತ ಬೀಳ್ತದೆ. ತಿನ್ನುವುದು ಬಿಟ್ಟರೆ ಚೂಯಿಂಗ್ ಮಾಡಿದ್ರೆ ಇವತ್ತಿನ ಕೂಡ ಪೇಂಟಿಗೆ ಒಂದು ಪೀಸ್ ಅಡಿಗೆ ಹೋಗಿಲ್ಲ. ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸಗಳನ್ನು ಮಾಡಬೇಕು ಅಂತ ವಿಧಾನಸಭೆಯಲ್ಲಿ 2-3 ಸಲ ಧ್ವನಿ ಎತ್ತಿದ್ದೀವಿ. ಜನರ ಮೆಂಟಾಲಿಟಿಯನ್ನು ಚೇಂಜ್ ಮಾಡೋದು ಭಾರಿ ಕಷ್ಟ. ನಾನೀಗ ಶಾಸಕ, ನಂದಿಗೆ ಒಂದು 2 ಎಕರೆ ಜಾಗ ಇದೆ. ನಾನಲ್ಲಿ ಬೇರೆ ಬೆಳೆ ಬೆಳೆಸುವಂತ ನನ್ನ ತಾಯಿ ಕಟ್ಟು ನಿಂತು ಬಿಡುವುದಿಲ್ಲ. ಅವ ಅಡಿಕೆನೇ ಆಗಬೇಕು ಅಂತ ಹೇಳಿ ಆರ್ಥಿಕತೆಯ ಮೂಲ ಅಡಿಕೆ. ಈ ಅಡಿಕೆಗೆ ಈ ಬರ್ಮ ಅಡಿಕೆ ಮತ್ತು ಹೊರಗಿಂದ ಬರುವ ಅಡಿಕೆಗಳಲ್ಲಿ ಯಾವಾಗಲೂ ಇದರ ಬಗ್ಗೆ ಶಾಸಕರಿಗೆ ನೀವು ಗಮನ ಹಾಕಿದರೆ ಏನಾದರೂ ಕ್ರಮ ತಗೊಳ್ಳುವ. ಈ ಅಡಿಕೆ ಬಗ್ಗೆ ಪುತ್ತೂರಲ್ಲ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಭಾಗ ಮತ್ತು ಶಿವಮೊಗ್ಗ ಈ ಭಾಗದಲ್ಲಿ ಕೂಡ ಅಡಿಕೆದು ಮೇಜರ್ ಕ್ರಾಪ್ ಬರುವುದು. ಸರ್ಕಾರ ಇವಾಗ 28 ಕೃಷಿ ಉತ್ಪನ್ನಗಳನ್ನು ಅದನ್ನು ನಾವು ಕಮರ್ಷಿಯಲ್ ಕ್ರಾಪ್ ಅಂತ ತೆಗೆದು ಕೃಷಿ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ. ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತಿನವರೆಗೆ ಅದು ಆಗಲಿಲ್ಲ. ಯಾಕಂದ್ರೆ ಅದು ಈಗ ಕೂಡ ಕಮರ್ಷಿಯಲ್ ಕ್ರಾಪ್ ಅಂತ ಇದೆ. ಸೊ ನೀವು ಹೇಳಿದಾಗೆ ಇಟ್ ಈಸ್ ವೆರಿ ಡೇಂಜರಸ್ ಇಶ್ಯೂ. ಎಲ್ಲಾದರೂ ಈ ಹಳದಿ ರೋಗ ಬರ್ತಾ ಇದೆ, ಮತ್ತೆ ಈ ಸಲ ಹೆಚ್ಚಿನ ಮಳೆ ಬಂದದಿಂದ ಹೊಡೆ ರೋಗ ಬರ್ತಾ ಇದೆ. ಇದೆಲ್ಲ ಬಂದ್ರೆ ಭಾರಿ ದೊಡ್ಡ ಹೊಡೆತ ಬೀಳ್ತದೆ. ಈಗಲೇ ಮುಂದಿನ ವರ್ಷಕ್ಕೆ ಕಮಿಟೆಡ್ ಆಗಿದ್ದಾರೆ ರೈತರು. ಗಾಡಿ ತೆಗೆಯುವಂಥದ್ದು, ಮದುವೆ ಮಾಡುವಂಥದ್ದು, ಬಂಗಾರ ತೆಗೆಯುವಂಥದ್ದು, ಮನೆ ಕಟ್ಟುವಂಥದ್ದು, ಇದೆಲ್ಲ ಕಮಿಟೆಡ್ ಮುಂದಿನ 5 ವರ್ಷಕ್ಕೆ. ಅದಕ್ಕೆ ನಾವು ಹೇಳುವಂಥದ್ದು, ಒಂದೇ ನಾವು ಇದರಲ್ಲಿ ಇರಬಾರ್ದು. ಅಡಿಕೆಗೆ ಹೆಚ್ಚಿನ ಇದು ಇಲ್ಲ. ತಿನ್ನುವುದು ಬಿಟ್ಟರೆ ಚೂಯಿಂಗ್ ಮಾಡಿದ್ರೆ ಇವತ್ತಿನ ಕೂಡ ಪೇಂಟಿಗೆ ಒಂದು ಪೀಸ್ ಅಡಿಗೆ ಹೋಗಿಲ್ಲ. ಅದೆಲ್ಲ ಸುಮ್ಮನೆ. ನನಗೆ ಏಷ್ಯನ್ ಪೇಂಟ್ಸ್ ಬಗ್ಗೆ ಎಲ್ಲ ಕಂಪನಿ ಬಗ್ಗೆ ನನಗೆ ಅದರಲ್ಲಿ ಮಾಹಿತಿ. ಹಿಂದೆ ಕೂಡ ಅಡಿಕೆ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕೆ ನಾವು ಹೇಳುವಂಥದ್ದು, ಅಡಿಕೆ ಜೊತೆಗೆ ಆ ಮನೆಯ ಮಕ್ಕಳಿಗೆ ಕೆಲಸ ಕೊಡುವಂಥ ಕೆಲಸ ಮಾಡಬೇಕು ಅಂತ, ಅವರಿಗೆ ಬೇರೆ ಉತ್ಪತ್ತಿಗಳನ್ನು ಮಾಡಬೇಕು, ಪರ್ಯಾಯ ಬೆಳೆಗೆ ಸ್ವಲ್ಪ ಅವಕಾಶಗಳನ್ನು ಕೊಡುವಂಥ ಕೆಲಸ ಮಾಡಬೇಕು, ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸಗಳನ್ನು ಮಾಡಬೇಕು ಅಂತ ಪ್ರಯತ್ನ ವಿಧಾನಸಭೆಯಲ್ಲಿ 2-3 ಸಲ ಧ್ವನಿ ಎತ್ತಿದ್ದೀವಿ. ನಿಮ್ಗೆ ಗೊತ್ತಿರಬಹುದು. ಈಗ ರಬ್ಬರಿಗೆ ಒಳ್ಳೆ ರೇಟ್ ಬಂದಿದೆ. ಜನರ ಮೆಂಟಾಲಿಟಿಯನ್ನು ಚೇಂಜ್ ಮಾಡೋದು ಭಾರಿ ಕಷ್ಟ. ನಾನೀಗ ಶಾಸಕ, ನಂದಿಗೆ ಒಂದು 2 ಎಕರೆ ಜಾಗ ಇದೆ. ನಾನಲ್ಲಿ ಬೇರೆ ಬೆಳೆ ಬೆಳೆಸುವಂತ ನನ್ನ ತಾಯಿ ಕಟ್ಟು ನಿಂತು ಬಿಡುವುದಿಲ್ಲ. ಅವ ಅಡಿಕೆನೇ ಆಗಬೇಕು ಅಂತ ಹೇಳಿ ಜನರಿಗೆ ಮನಸ್ಸುಗಳನ್ನು ಬದಲಾವಣೆ ಮಾಡೋಗಿ ಭಾರಿ ಕಷ್ಟ ಇದೆ. ಈಗ ಸ್ವಲ್ಪ ಹೋಗೋಗೆಲ್ಲ ಮೆಚುರಿಟಿ ಅವೇರ್ನೆಸ್ ಬೇಕು. ಈ ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳು ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಟು ಚೇಂಜ್. ನಾನು ಹಿಂದೂ ಧರ್ಮವನ್ನು ಬಿಟ್ಟು ಆಗುತ್ತಿಲ್ಲ. PhD ಪ್ರತಿಪಾದಿಸುವಂಥ ಹಿಂದುತ್ವ, ಸಂಘ ಪರಿವಾರ ಪ್ರತಿಪಾದಿಸುವ ಹಿಂದುತ್ವ ಅದು ಅದರ ಬಗ್ಗೆ ನನ್ನ ಕಮೆಂಟ್ಗಳಿಲ್ಲ. ನಾನು ನನ್ನ ಧರ್ಮದ ಬಗ್ಗೆ ನಾನು ಹಿಂದೂ. ನಾನು ಬೆಳಿಗ್ಗೆ ಎದ್ದು 40-50 ಶ್ಲೋಕ ಹೇಳಿದ್ರೆ ನಾನು ಹೋಗುದಿಲ್ಲ. ರಾತ್ರಿ ಮಲಗುವಾಗ 50 ಶ್ಲೋಕ ಹೇಳಿದ್ರೆ ಎಷ್ಟು 1 ಗಂಟೆ ರಾತ್ರಿ ಮಲಗಬೇಕು. ಆ ವಿಚಾರ ನಾನು ಹಿಂದೂ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತೇನೆ. ಇನ್ನೊಬ್ರು ಹೇಳ್ತಾರೆ ಅಂತಲ್ಲ, ನಾನು ಹಿಂದೂ ಧರ್ಮವನ್ನು ನಂಬ್ತೇನೆ, ನಾನು ಫಾಲೋ ಮಾಡ್ತೇನೆ. ಆದರೆ ಇನ್ನೊಬ್ಬರ ಧರ್ಮವನ್ನು ನಾನು ವಿರೋಧ ಮಾಡುವುದಿಲ್ಲ, ಅದಕ್ಕೂ ಗೌರವ ಕೊಡ್ತೇನೆ, ಅದನ್ನು ಪಾಲಿಸ್ತೇನೆ. ಅದರಲ್ಲಿ ಒಳ್ಳೆಯ ಎಲ್ಲ ಕಡೆ ಒಳ್ಳೆ. ಯಾವ ಧರ್ಮದಲ್ಲಿ ಕೂಡ ವಿರೋಧ ಮಾಡು, ಹಾಗೆ ಮಾಡು, ಹಾನಿ ಮಾಡು ಅಂತ ಯಾವ ಧರ್ಮದಲ್ಲಿ ಹೇಳಿಲ್ಲ. ನಾನು ಆದಷ್ಟು ಓದ್ತೇನೆ ಸಮಯ ಸಿಗುವಾಗ. ಎಲ್ಲರೂ ಒಳ್ಳೆಯದು ಮಾಡು ಅಂತ ಹೇಳ್ತಾರೆ, ಅದನ್ನು ಪಾಲಿಸುವಂತ ಕೆಲಸ. ಈಗೇನಾಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಧರ್ಮದ ಮಧ್ಯೆ ಬಂದುಬಿಟ್ಟು ಅದು ಬೇರೆ ಬೇರೆ ಬದಲಾವಣೆ, ಹಿಂದಿನ ಪ್ರೀತಿ, ವಾತ್ಸಲ್ಯ, ನಂಬಿಕೆಗಳೆಲ್ಲ ದೂರ ಆಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.